ದಾದವಂಡ ಈ ರಾಜನ್ ದೈವಲು ಬೊಕ್ಕ ಅರಸು ದೈವಲು ಏನೋ ಒಂದು ಆರಾಧನೆ ವ್ಯವಸ್ಥೆ ಇದೆ. ಗಗ್ಗರ ದೀಪನ ಪೊರ್ತುಡಾವಡಿ ಎಣ್ಣೆ ಬೂಲೆದ ಪೊರ್ತುಡಾವಡಿ ದೈವ ಐಕ್ ಸಂಬಂಧಪಟ್ಟಿನ ಗಡಿಪತ್ತಿನಕಲು ಆತನ ಮಾನ್ಯಾದಿಗೆ ಮೂಲ್ಯಾದಿಗೆ ತಕಲು ಆತನ ಚಾಕಿರ ದಕ್ಕಲಿಯರುಳ್ಳಿ ಅಕ್ಲೇನು ಮಾತ್ರ ಮುಟ್ಟು ನಕ್ರಮ ಬಾಕಿ ದಕ್ಕಲೇನು ಸಭೆ ಒಪ್ಪವನ್ನು ನಲಿಕೆಯಲ್ಲ ಇರಿಗೆ ಸವಾರಿ ನಲಿಕೆ ಅದು ಬೇತೆ ಬೇತೆ ನಲಿಕೆಯಲ್ಲ ಆ ಪೊರ್ತುಡು ಬಾಕಿ ದಕ್ಕಲೇನು ಮುಟ್ಟುನ ಕ್ರಮನೇ ಇತ್ತು. ಕೆಲವು ಸಾಂಪ್ರದಾಯಿಕ ದೈವ ಕ್ಷೇತ್ರಗಳು ನಂಗೆ ಉದಾಹರಣೆ ಆದ ನಂಗೆ ತೋಚುಂಡು. ನೆತ್ತ ಬಗ್ಗೆ ನಮ್ಮ ಹಿರಿಯ ಕಟ್ಟುನಾರು ಯಾರು ದಾದ ಬಂತೇರೆಂದು ಖಂಡಿತ 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 ಅವರ ಪ್ರಶ್ನೆ ಇರುವಂತದ್ದು ಅರಸು ದೈವ ಮತ್ತು ಅಥವಾ ರಾಜ ದೈವಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಡೆಗಳಲ್ಲಿ ಈ ರೀತಿಯ ಆಚರಣೆಗಳು ಕಂಡು ಬರ್ತಾ ಇದೆ. ನಿಜಕ್ಕೂ ಅದರ ನಿಯಮಗಳು ಏನು? ಖಂಡಿತ ಅದು ಕುರಿಯಲ ಕ್ಷೇತ್ರದ್ದು ವಿಶೇಷವಾದಿ ಆ ಸಾನ್ನಿಧ್ಯದಲ್ಲಿ ದೈವ ಬಾಲವಲ್ಲಾರ್ದೆ ಬಿಲ್ಚಂಡಿನ ಕ್ಷೇತ್ರ ಬಹುಶಃ ಭಾಗದಲ್ಲಿ ಅರಸು ದೈವಗಳು ಮತ್ತು ರಾಜನ್ ದೈವಗಳು. ರಾಜನ್ ಎನ್ನುವಂಥದ್ದು ಅದು ಅರಸುವೆ, ಅರಸು ಎನ್ನುವಂಥ ರಾಜನ್ನೇ ಎನ್ನದು. ಅರಸು ದೈವಗಳಿಗೆ ಅದರದೇ ಆದಂಥದ್ದು ರಾಜ ಗಂಭೀರತೆಗಳಿರ್ತದೆ, ರಾಜ ಗಂಭೀರತೆಗಳು. ಬಾಕಿ ದೈವಗಳಿಗೆ ಗಂಭೀರತೆ ಇಲ್ಲ ಅಂತ ನಾನು ಹೇಳುವುದಿಲ್ಲ. ಅದು ಅದರದಂಥ ಸಾನ್ನಿಧ್ಯಕ್ಕೆ ಆ ಉಪದೇವತೆಗಳು ಕೂಡ ವಿಶೇಷವಾಗಿ ಆ ಸಾನ್ನಿಧ್ಯದ ಒಂದು ಚೈತನ್ಯ ಮತ್ತು ಗಂಭೀರತೆ ಇರ್ತದೆ. ಮತ್ತು ರಾಜನ್ ದೈವಗಳಿಗೆ ಆ ಗ್ರಾಮ ಅಥವಾ ಸೀಮೆ ಮಾಗಣೆ ಎನ್ನುವಂಥ ಒಂದು ಕಟ್ಟುಬದ್ಧತೆ ಇರುವಂಥ ಕೊಡಿ ಇರಬಹುದು, ಅಥವಾ ಚಪ್ಪರದೊಂಪೆ ಇರುವಂತಹ ಸಂದರ್ಭ ಇರುವುದು, ಬಂಡಿ ಇರುವಂಥದ್ದು, ಇದು ವಲಸರಿ ಇರುವಂಥ ಒಂದು ಸಂಪ್ರದಾಯ ವಿಶೇಷವಾಗಿ ಆ ಸಾನ್ನಿಧ್ಯಕ್ಕೆ ಇರ್ತದೆ. ಆ ರಾಜನ್ ದೈವ ಅಂತ ಹೇಳುವಂಥ ಒಂದು ಸನ್ನಿವೇಶದಲ್ಲಿ ಆ ಗಂಭೀರತೆಯಲ್ಲಿ ಎಲ್ಲೂ ಚ್ಯುತಿ ಬಾರದ ಹಾಗೆ ನೇಮ ಎನ್ನುವಂಥದ್ದು ನಿಯಮವನ್ನು ತಪ್ಪದೇ ನಡೆಯುವಂಥದ್ದೇ ನೇಮ. ಆ ನೇಮಕ್ಕೆ ನಿಯಮಬದ್ಧವಾಗಿ ಇರುವಂಥದ್ದೇ ರಾಜನ್ ದೈವಗಳ ಒಂದು ರಕ್ಷಣೆ. ಆ ರಾಜನ್ ದೈವಗಳಂದರೆ ಎಲ್ಲೂ ಜಾಸ್ತಿ ಹೆಚ್ಚಾಗಿ ಅದರ ಆಡಂಬರಗಳನ್ನು ಮಾಡದೆ ಹೆಚ್ಚು ಯಾರಿಗೂ ಒಂದು ಸ್ಪರ್ಶತೆ ಮತ್ತು ಅಸ್ಪರ್ಶತೆ ಇರ್ತದೆ ಒಂದು ಕೊಡಿಗಡಿಯಲ್ಲಿ. ಯಾರನ್ನು ಸ್ಪರ್ಶ ಮಾಡಬೇಕು, ಯಾರನ್ನು ಮುಟ್ಟಬೇಕು, ಯಾರನ್ನು ಮುಟ್ಟಬಾರ್ದು ಎನ್ನುವಂಥದ್ದು ಈಗಲೇ ಪ್ರಸ್ತುತ ನಮ್ಮ ಗುತ್ತಿನವರು ಹೇಳಿದ ಹಾಗೆ ಒಂದು ಎಣ್ಣೆ ಕೊಟ್ಟ ಒಂದು ವ್ಯಕ್ತಿ ಅಥವಾ ಗಡಿಕಾರರು ಯಾರು ಇದ್ದರೆ ಒಂದು ಸಾಧಾರಣ 16 ಗುತ್ತ ಅಂತ ಹೇಳಿದರೆ ಎಲ್ಲ ಗುತ್ತಿನವರನ್ನು ಮುಟ್ಟಬೇಕಂತ ಇಲ್ಲ. ಪ್ರಧಾನ ಗಡಿಕಾರರು ಯಾರು ಇದ್ದಾರೆ, ಪ್ರಧಾನ ಗಡಿಕಾರರಿಗೂ ಯಾರಿಗೆ ಮುದ್ರೆ ಆಗಿದೆ, ಗಡಿ ಸಾನ್ನಿಧ್ಯ ಆಗಿದೆ, ಅದನ್ನು ಒಂದು ಸ್ಪರ್ಶ ಮಾಡುವಂಥ ಒಂದು ದೈವಕ್ಕೆ ಒಂದು ಅಧಿಕಾರ ಇದೆ. ಅದರಲ್ಲಿ ಕೂಡ ಕೆಲವು ಸಂಪ್ರದಾಯಗಳಲ್ಲಿ ನಮ್ಮ ಅರ್ಕುಲ ಬೀಡಿನ ಒಂದು ಸಂಪ್ರದಾಯದಲ್ಲಿ ನೋಡಿದರೆ ಜೈನರು ಅವರಿಗೆ ಗಡಿ ಆದರೂ ಕೂಡ ಅವರನ್ನು ಸ್ಪರ್ಶ ಮಾಡುವ ಹಾಗೆ ಇಲ್ಲ, ದೂರದಿಂದಲೇ ಅದನ್ನು ಸ್ಪರ್ಶ ಮಾಡುವಂಥ ಒಂದು ಸನ್ನಿವೇಶ ಆ ಸಾನ್ನಿಧ್ಯದಲ್ಲಿ ಸಿಗ್ತದೆ. ಅಲ್ಲಿ ಮುಕ್ಕಾಲ್ದಿಗಳು ಕೂಡ ದೈವಗಳ ಪೂಜನೆ ಮಾಡುವಂಥ ಆಳ್ವರು ಇದ್ದರೂ ಕೂಡ ಅವರನ್ನು ಸ್ಪರ್ಶ ಮಾಡುವಂಥದ್ದಿಲ್ಲ, ದೂರದಿಂದಲೇ ಅದನ್ನು ಸ್ಪರ್ಶ ಮಾಡುವ ಎಷ್ಟು ಬೇಕು ಅಷ್ಟು ಕಟ್ಟುಪಾಡುಗಳು ಆ ಕ್ಷೇತ್ರದ ಪದ್ಧತಿ ಇರ್ತದೆ. ಅದೇ ಪದ್ಧತಿ ಇನ್ನೊಂದು ಕಡೆ ಹೋಗುವಾಗ ಸ್ವಲ್ಪ ವ್ಯತ್ಯಾಸವಾಗಿ ಇರ್ತದೆ. ಆದ್ದರಿಂದ ರಾಜನ್ ದೈವಗಳಿಗೆ ಅರಸು ಸಂಬಂಧಪಟ್ಟಂಥ ಕ್ಷೇತ್ರಗಳು ಯಾವುದು ಇರ್ತದೆ ನೋಡಿ, ಅದನ್ನು ಹೆಚ್ಚಾಗಿ ನಮ್ಮ ಹಿರಿಯರು ಪಾಲನೆ ಮಾಡಿಕೊಂಡು ಬಂದಿದ್ದಾರೆ. ಬಹುಶಃ ಸ್ವಲ್ಪ ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ಸ್ವಲ್ಪ ಏನೋ ತಿಳುವಳಿಕೆಯ ಒಂದು ಕೊರತೆಯೋ ಏನೋ ಒಂದು ಆತ್ಮೀಯವಾತೆ ಇರುವಂಥ ಒಂದು ಸಂಬಂಧವೋ ಬಹುಶಃ ದೈವಗಳ ಒಂದು ಮಮಕಾರವು ಅಂತ ಹೇಳುವುದು ನಾನು ಈ ಹೊತ್ತಿನಲ್ಲಿ. ಯಾವ ಸನ್ನಿವೇಶ ಅಂತ ನನಗೆ ಹುಡುಕ್ಲಿಕ್ಕೆ ಇನ್ನು ದೈವಗಳಲ್ಲೇ ವಿಚಾರಿಸಬೇಕಾಗ್ತದೆ ಈ ಸನ್ನಿವೇಶವನ್ನು, ಯಾಕೆ ನೀನು ಈ ರೀತಿ ಮಾಡಿದ್ದೀಯ ಅಂತ ಎನ್ನುವಂಥ ಕೆಲವೊಂದು ಸಂದರ್ಭಗಳು ನೋಡುವಾಗ ನಾವು ಪ್ರಸ್ತುತ ನಮಗೆ ಕಾಣುವಂಥ ವ್ಯತ್ಯಾಸಗಳನ್ನು ಕಾಣುವಂಥ ರಾಜನ್ ದೈವಗಳ ಸನ್ನಿವೇಶಗಳು, ರಾಜನ್ ದೈವಗಳ ಗಂಭೀರತೆಗೆ ಬರುವಂಥ ಒಂದು ಸನ್ನಿವೇಶಗಳು ನಮ್ಮ ಮಾಧ್ಯಮದಲ್ಲಿ ಕಾಣುವಾಗ ನಮಗೆ ಕೂಡ ತುಳುವರಿಗೆ ತುಂಬ ಬೇಸರ ಆಗ್ತದೆ. ಅದು ನಮ್ಮ ಮುಗ್ಧತೆ ಇರುವಂಥ ಭಕ್ತರಿಗೆ ಅದು ಬೇಸರ ಆಗ್ತದೆ. ನಮ್ಮ ಒಟ್ಟು ಉದ್ದೇಶ ಅಂದರೆ ತುಳುನಾಡಿನ ಪರಂಪರೆ ಯಾವ ರೀತಿ ಉಳಿಬೇಕು ಅಥವಾ ಅದೇ ರೀತಿ ಉಳಿದರೆ ಒಂದು ಉತ್ತಮ ಅಂತ ಎಲ್ಲರೂ ಅಭಿಪ್ರಾಯ. ಅದರಿಂದ ಅದು ಖಂಡಿತವಾದ ಅವರು ಹೇಳುವಂಥ ವಿಚಾರವು ಸತ್ಯವಾಗಿದೆ, ಅದು ಅದೇ ರೀತಿ ಇದ್ರೂ ಉತ್ತಮ ಅಂತ ನನ್ನ ಅಭಿಪ್ರಾಯ. ಅದನ್ನು ಮುಂದುವರಿಸಿದ ಕಿಶೋರಣ್ಣ, ಈಗ ಅಂದರೆ ಈ ಹರಕೆ ಕೊಟ್ಟರು ಅನ್ನುವಂಥ ಕಾರಣಕ್ಕೋಸ್ಕರ ಆ ಹರಕೆಯ ನಿಯಮವನ್ನು ಕೊಟ್ಟಿದ್ದಾರೆ, ಸಂಪೂರ್ಣ ಖರ್ಚನ್ನು ನೋಡಿಕೊಳ್ತಾರೆ ಅಥವಾ ಧರ್ಮ ನಿಯಮವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಆ ವ್ಯಕ್ತಿಯ ಮೈಯನ್ನು ಮುಟ್ಟುವಂಥದ್ದು ಅಥವಾ ಆಲಂಗಿಸುವಂಥದ್ದು ಕ್ರಮಗಳಿದೆಯಾ ಅಂತ ನೋಡಿ. ಈ ತುಳುನಾಡಿನ ದೈವಕ್ಕೆ ಅಥವಾ ದೇವರಿಗೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ಹರಕೆ ಬೇಕಂತ ಏನಿಲ್ಲ. ಖಂಡಿತ ನಮ್ಮ ಹಿರಿಯರು ಕಷ್ಟ ಕಾಲದಲ್ಲಿದ್ದುಕೊಂಡು ದೈವವನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ. ಅವ್ರಿಗೆ ಒಟ್ಟಿಗಿಲ್ಲದಿದ್ದರೂ ದೈವಕ್ಕೆ ನೇಮ ಮಾಡ್ತಾ ಇದ್ರು, ದೈವದ ಏನು ಪಂಚಪರ್ವ ಇದೆ ಅಂತ ಅದೆಲ್ಲ ಮಾಡ್ತಾ ಇದ್ರು ಕಟ್ಟುಪಾಡಾಗಿ.
ಇವತ್ತು ಕೋಟ್ಯಾಧಿಪತಿಗಳು ಅಥವಾ ಸಿನಿಮಾ ತಾರೆಯರು ಅಥವಾ ಬಹುದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಈ ದೈವಾರಾಧನೆಗೆ ಸೇವೆ ಅಂತ ಕೊಟ್ಟರೆ ಅವರನ್ನು ಮುಟ್ಟಿದ ತಕ್ಷಣ ಈ ಅಪವಾದಗಳು ಬರೋದು ಸ್ವಾಭಾವಿಕ. ನನ್ನ ವೈಯಕ್ತಿಕವಾದ ಏನಂದರೆ, ಅದು ಯಾರೇ ಆಗಲಿ, ಸಿನಿಮಾ ತಾರೆಯರೇ ಆಗಲಿ, ಕೋಟ್ಯಾಧಿಪತಿ ಆಗಲಿ, ಅಥವಾ CM ಬಂದರು, ಅವರನ್ನು ಮುಟ್ಟುವಂಥ ಅಧಿಕಾರ ಅಥವಾ ಮುಟ್ಟುವಂಥ ಪ್ರಕ್ರಿಯೆಗಳಿಲ್ಲ, ಮುಟ್ಟಬಾರ್ದು ದೈವಾರಾಧನೆಯಲ್ಲಿ. ನಾನು ಹೇಳಿದಾಗೆ ಅವರಿಗೆ ಹೇಳಿದರು, ಒಂದು ರಾಜನ್ ದೈವಕ್ಕೆ ಅದೇ ಆದಂಥ ಒಂದು ಗಾಂಭೀರ್ಯತೆ ಇದೆ. ಆ ಗಾಂಭೀರ್ಯತೆಯಲ್ಲಿದ್ದರೆ ಅದು ರಾಜನ್ ದೈವ. ಗಾಂಭೀರ್ಯತೆ ಬಿಟ್ಟು ಬಂದರೆ ಅದಕ್ಕೆ ರಾಜನ್ ದೈವ ಅಂತ ಬೆಲೆ ಇಲ್ಲ ಸಾನ್ನಿಧ್ಯದಲ್ಲಿ. ಯಾರನ್ನು ಮುಟ್ಟಬೇಕು? ಗಡಿಗಾರರನ್ನು ಮುಟ್ಟಬೇಕು. ಅದನ್ನು ಬಿಟ್ಟು ಬೇರೆ ಈಗ ಒಂದು 15 ಜಾಗದವರಿದ್ದಾರೆ, ಎಲ್ಲ ಗುತ್ತು ಮನೆತನದವರೇ. 15 ಜಾಗದವರನ್ನು ಮುಟ್ಟುವಂತ ಅಧಿಕಾರ ದೈವಕ್ಕಿಲ್ಲ. ಅದರಲ್ಲಿ ಗಡಿಯಾದ ಯಾರಿಗಾಗಿದೆ? ಒಂದು ಜಾಗಕ್ಕೆ ಗಡಿಯಾದ್ರೆ ಒಂದೇ ಜಾಗದವರನ್ನು ಮುಟ್ಟಬೇಕು. ಅದರ ಒತ್ತಿನವರು ಇನ್ನೊಂದು ಜಾಗದವರಿದ್ದಾರೆ, ಅವರನ್ನು ಮುಟ್ಟಿ ನಾನು ಅಲಂಘಿಸಿಕೊಳ್ತೇನೆಂದ್ರೆ ಅದಕ್ಕೆ ಅವಕಾಶ ದೈವ ಆರಾಧನೆಯಲ್ಲಿ ಇಲ್ಲ. ಇದನ್ನು ಅವರು ಚಾಕಿರ್ ವರ್ಗದವರು ನೆನಪಿಟ್ಕೊಳ್ಬೇಕು. ಇದು 3, ಈಗ ನೋಡಿ, ದೈವಾರಾಧನೆಯಲ್ಲಿ 3 ವಿಭಾಗಗಳಿದೆ. ಒಂದು ಪರ್ವ ಸಮುದಾಯ ಇದೆ, ಪಂಬದ ಸಮುದಾಯ ಇದೆ, ನಲಿಕೆ ಸಮುದಾಯ ಇದೆ. ಈ 3 ವಿಭಾಗದವರು ಇವರ ಹಿರಿಯರು ಏನು ಮಾಡಿದ್ದಾರೆ ಅದನ್ನು ನೆನಪಿಟ್ಕೊಳ್ಬೇಕು. ಅವರು ಯಾವ ರೀತಿಯಲ್ಲಿ ಮಾಡಿದ್ದಾರೆ ದೈವಾರಾಧನೆಯನ್ನು. ಅವರು ಇಂಥ ಆಡಂಬರ ಮಾಡ್ತಾ ಇರಲಿಲ್ಲ, ಅವರು ಇಂಥ ಬಣ್ಣಗಳನ್ನು ಹಾಕ್ತಾ ಇರಲಿಲ್ಲ, ಅವರು ಇಂಥ ವಿಚಾರಧಾರೆಗಳು ಇರ್ತಾ ಇರಲಿಲ್ಲ. ಯಾರು ಎಷ್ಟು ದೊಡ್ಡ, ನಾನೊಂದು ಕೆಲವು ಕಡೆ ನೋಡಿದೆ ತುಂಬ ಹಿರಿಯರವನ್ನು, ಎಷ್ಟು ದೊಡ್ಡ ಸ್ವಾಮೀಜಿ ಅವರು ಬಂದರೂ ಸಹ ಅವರು ದೂರದಲ್ಲಿ ಈ ಕೈ ಮುಟ್ತಾ ಇದ್ರು, ಇಷ್ಟೇ. ಹತ್ತಿರ ಹೋಗಿ ಮಾತನಾಡುವುದನ್ನು ಮಾಡ್ತಾ ಇರಲಿಲ್ಲ. ಅವರು ಎಣ್ಣೆ ಬಣ್ಣ ಹಾಕಿ ಗಗ್ಗರ ಕೈಗೆ ಇಟ್ಟರೆ ಅವರಿಗೆ ಎಲ್ಲರೂ ಸರಿಸಮಾನವಾಗಿರ್ತಾ ಇದ್ರು. ಅವರು ಹತ್ತಿರ ಹೋಗಿ ವಿಶೇಷವಾದಂಥ ಒಂದು ಗೌರವವನ್ನು ಕೊಡ್ತಾ ಇರಲಿಲ್ಲ. ಇವತ್ತು ಅದೆಲ್ಲ ಹೋಗಿದೆ. ಒಬ್ಬರು MLA ಬಂದರೆ, ಒಬ್ಬರು CM ಬಂದರೆ, ಮಿನಿಸ್ಟ್ರ್ ಬಂದರೆ ಅವರಿಗೆ ಹಾರ ಹಾಕೋದು, ಅವ್ರ ಹತ್ರ ಹೋಗೋದು, ಆ ಅಗ್ನಿ ಇಟ್ಕೊಳ್ಳೋದು ತಪ್ಪು. ದೈವ ಕಟ್ಟುವಂಥದ್ದಲ್ಲ, ಅಲ್ಲಿರುವಂತಹ ಆಡಳಿತ ವ್ಯವಸ್ಥೆಗಳು. ಇದನ್ನು ವಿರೋಧಿಸಬೇಕು. ಅವರು ಹೇಳ್ಬೇಕು, ಅವರಿಗೆ ನೇಮ ಕಟ್ಟುವ ಮೊದಲು ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಬಾರದು. ಇಲ್ಲಿ ಇದಕ್ಕೆ ಇದರದೇ ಆದಂತ ಒಂದು ಕಟ್ಟುಪಾಡಿದೆ ಈ ದೇವಸ್ಥಾನದಲ್ಲಿ, ಇದೇ ರೀತಿ ನಡೆಯಬೇಕು.